And all. We are from Dakshin Kannada District Table Tennis Association. We are organizing a Karnataka State Ranking Table Tennis Tournament on July 10th to July 13th in Padamula Indoor Stadium, Mangalore. On this regard, we have called this press meeting. Today we have with us the President of Dakshin Kannada District TT Association, Mr. Gautam Shetty. Myself, Ashwin Kumar Padukone, Secretary of Dakshin Kannada District TT Association, Mr. Swaroop, Organizing Committee Member, and Mr. Elson, who will be Technical Committee Member. Over to Mr. Gautam Shetty. Dakshin Kannada Table Tennis Association, we are organizing table tennis state ranking tournament in Padamula Stadium. Padamula Stadium ಅಲ್ಲಿ ಸ್ಟೇಟ್ ರ್ಯಾಂಕಿಂಗ್ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಅನ್ನು ಆರ್ಗನೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಹೆಚ್ಚು ಕಡಿಮೆ ಆಲ್ ಓವರ್ ಕರ್ನಾಟಕ 1000 ಮೇಲೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 1000+ ಪ್ಲೇಯರ್ಸ್ ಆಲ್ ಓವರ್ ಕರ್ನಾಟಕ. ಸ್ಟೇಟ್ ರ್ಯಾಂಕ್ ಪ್ಲೇಯರ್, ನ್ಯಾಷನಲ್ ರ್ಯಾಂಕ್ ಪ್ಲೇಯರ್ ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ಮೆಡಲಿಸ್ಟ್ ಸಮೇತ ಪಾರ್ಟಿಸಿಪೇಟ್ ಮಾಡುತ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ಯು ಬಿಕಾಸ್ ಲಾಸ್ಟ್ ಇಯರ್ ಟೂರ್ನಮೆಂಟನ್ನು ಒಳ್ಳೆ ಕವರೇಜ್ ಮಾಡಿದ್ದೀರಿ. ಒಂದವರೆಲ್ಲ ತುಂಬ ಹ್ಯಾಪಿಯಾಗಿದ್ದು, ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಎಲ್ಲ ಫೋಟೋಸು ಮತ್ತು ಅವ್ರ ಸ್ಕೋರ್ ಎಲ್ಲ ಕವರೇಜ್ ಆದ್ದರಿಂದ ದೇ ಆರ್ ಆಲ್ ಹ್ಯಾಪಿ. ಎವ್ರಿಬಡಿ ಈಸ್ ಎಕ್ಸ್ಪೆಕ್ಟಿಂಗ್ ದಿಸ್ ಟೂರ್ನಮೆಂಟ್ ವೆನ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್. ಅಂದರೆ ಎಲ್ಲ ಈಗ ಆಲ್ರೆಡಿ 2 ಟೂರ್ನಮೆಂಟ್ಸ್ ಆಗಿದೆ ಸ್ಟೇಟ್ ರ್ಯಾಂಕಿಂಗ್ ಬ್ಯಾಂಗ್ಳೂರಲ್ಲಿ. ಇದರ 3rd ಟೂರ್ನಮೆಂಟ್ ದಿಸ್ ಇಯರ್. ಈ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಏನಂತ ಹೇಳಿದ್ರೆ, ಮಕ್ಕಳು ಥ್ರೂಔಟ್ ದ ಇಯರ್ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ವಿಲ್ ಹ್ಯಾಪನ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಅದರಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಬೇಕು. ಅದರಲ್ಲಿ ಬೆಸ್ಟ್ 5 ಟೂರ್ನಮೆಂಟ್ ಪರ್ಫಾರ್ಮೆನ್ಸಿಂದ ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ, ನ್ಯಾಷನಲ್ಸ್ ಪಾರ್ಟಿಸಿಪೇಟ್ ಮಾಡಿ, ಕರ್ನಾಟಕ ರೆಪ್ರೆಸೆಂಟ್ ಮಾಡಲಿಕ್ಕೆ. ಇದರಲ್ಲಿ ಅಂಡರ್ 11, ಅಂಡರ್ 13, ಅಂಡರ್ 15, ಅಂಡರ್ 17, ಅಂಡರ್ 19 ಮೆನ್ ಆ್ಯಂಡ್ ವುಮನ್ ಇನ್ ಆಲ್ ದ ಕ್ಯಾಟಗರಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇದೆ. ಮತ್ತು NMS ನಾನ್ ಮೆಡಲಿಸ್ಟಿಕ್ ಸಮೇತ ಸಿಂಗಲ್ಸ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆಲ್ಮೋಸ್ಟ್ ಈಗ ಫಸ್ಟ್ 2 ಟೂರ್ನಮೆಂಟ್ಸಲ್ಲಿ ಹೆಚ್ಚು ಕಡಿಮೆ ಅರೌಂಡ್ 800-900 ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಮ್ಮ ಟೂರ್ನಮೆಂಟ್ already last year we have conducted in a very good manner, like in national standard they organize ಮಾಡಿದ್ದಾರೆ. ಹಾಗಾಗಿ they are all happy to come to Mangalore and play. ಹಾಗಾಗಿ we expect more than 1000 players are participating in the tournament. ಪ್ರತಿ ಎಂಥ ಇವೆಂಟ್ ಮಾಡಿದ್ರು ನೀವೆಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಏನೇ ಇವೆಂಟ್ ಆದರೂ ಜನರಿಗೆ ರೀಚ್ ಆಗಬೇಕಂತ ಹೇಳಿದ್ರೆ ಯುವರ್ ರೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ರೂಔಟ್ so many years we have conducted a lot of events. ಅದನ್ನೆಲ್ಲ ತುಂಬ ಕವರೇಜ್ ಮಾಡಿದ್ದೀರಿ ಮತ್ತು ಜನರಿಗೆ ಮುಟ್ಟಿಸಿದ್ದೀರಿ. And we hope this year also you do the same, and your role is very very important. Mainly ಏನಂತ ಹೇಳಿದ್ರೆ ಯಾವ ಕಾರ್ನರ್ ಇರೋರಿಗೆ ಸಮೇತ ಅದು ರೀಚ್ ಆಗಬೇಕು. ಯಾಕಂದರೆ ಇಂಟ್ರೆಸ್ಟ್ ಇದ್ದವ್ರು ಪಾರ್ಟಿಸಿಪೇಟ್ ಮಾಡ್ಬೋದು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಡುವಂಥ ಒಂದು ಇದನ್ನು ನೋಡ್ಲಿಕ್ಕೆ ಸಮೇತ ಅವ್ರಿಗೆ ಒಂದು ಚಾನ್ಸ್ ಸಿಗ್ತದೆ. ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅದರಲ್ಲಿ ಕೆಲವರು ಬಂದು ನೋಡುವವರು ಇರ್ತಾರೆ. ಅಂಥವರಿಗೆ ಒಳ್ಳೆ ರೀತಿಯಲ್ಲಿ ಕವರೇಜ್ ಮಾಡಿದ್ದೀರಿ. ಇನ್ನು ಮುಂದೆ ಈ ಟೂರ್ನಮೆಂಟಲ್ಲಿ ಮಾಡ್ತೀರಾ ಅಂತ ನಂಬಿಕೆ ಇದೆ. ಹಾಗಾಗಿ ನಿಮ್ಮ ರೋಲ್ ಅಂತದ್ದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಅಸೋಸಿಯೇಷನಿಂದ ಥ್ರೂಔಟ್ ದ ಇಯರ್ ವಿಲ್ ಹ್ಯಾವ್ ಕ್ಯಾಂಪ್ಸ್, ಅಂದರೆ ಕೋಚಿಂಗ್ ಕ್ಯಾಂಪ್ಸ್ ಇದೆ. ಪಾದಮೂಲಸಲ್ಲಿ ಇದೆ, ಸುರತ್ಕಲಲ್ಲಿ ಇದೆ, ಮತ್ತು ಬೇರೆ ಬೇರೆ ಸ್ಕೂಲ್ಸಲ್ಲಿ ನಮ್ಮ ಅಶ್ವಿನ್ ಕುಮಾರ್ ಇವರು ಹೆಡ್ ಕೋಚ್ ಆಗಿ ಅವರ ಅಂಡರಲ್ಲಿ ಎಲ್ಲ ಕಡೆ ಮೋರ್ ದೆನ್ 1000 ಸ್ಟೂಡೆಂಟ್ಸ್ ಆರ್ ಆಲ್ರೆಡಿ ಎನ್ರೋಲ್ ಮಾಡಿದ್ದಾರೆ ಕೋಚಿಂಗ್. ಬೇರೆ ಡಿಫ್ರೆಂಟ್ ಪ್ಲೇಸಸಲ್ಲಿ ಈವನ್ ಉಡುಪಿಯಲ್ಲಿ ಸಮೇತ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಸ್ಪೋರ್ಟ್ಸ್ ಈಸ್ ಅವರ್ ಪ್ಯಾಷನ್. ಈಗ ನಾವು ಸಿಟಿ ಕೋಚ್ಗೆ ಕೂತ್ಕೊಂಡಿದ್ದೇವೆ. ನಾವು ಸ್ಪೋರ್ಟ್ಸಿಂದ 4 ಜನರಿಗೆ ರೆಕಗ್ನೈಸ್ ಆಗಿದ್ದೇವೆ ಮತ್ತು ಅದರಿಂದ ಕೆಲವು ಜೀವನ ಕೌಶಲ್ಯವನ್ನು ಕಲ್ತ್ಕೊಂಡಿದ್ದೇವೆ. ದಟ್ಸ್ ಇಟ್. ಅದು ನಮ್ಮ ಮಕ್ಕಳಲ್ಲಿ ಟ್ಯಾಲೆಂಟಿಗೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಉಡುಪಿ ಮಂಗಳೂರು ಬೆಲ್ಟಲ್ಲಿ ಸರಿಯಾದ ಒಂದು ಆಪರ್ಚುನಿಟಿ, ಸರಿಯಾದ ಒಂದು ಕೋಚಿಂಗು, ಸರಿಯಾದ ಒಂದು ಫೆಸಿಲಿಟಿ ಸಿಕ್ಕಿದ್ರೆ 101% ನಮ್ಮ ಮಕ್ಕಳು ಪರ್ಫಾರ್ಮ್ ಮಾಡ್ತಾರೆ ಅಂತ. ಹಾಗಾಗಿ ಪ್ರತಿ ವರ್ಷ ನಾವು ಇವೆಂಟ್ ಮಾಡ್ತೇವೆ. ಇದು ಸ್ವಲ್ಪ ಬಿಗ್ ಇವೆಂಟ್, ಮೆಗಾ ಇವೆಂಟ್. ವಿ ಆರ್ ಆರ್ಗನೈಸಿಂಗ್ Karnataka State Table Tennis ranking from July 10th ಇಂದ July 13th ವರೆಗೆ ಆಲ್ಮೋಸ್ಟ್ 2 ಟೇಬಲ್ಸ್ ಅನ್ನು ಅರೇಂಜ್ ಮಾಡ್ತೇವೆ. ಬ್ಯಾಡ್ಮಿಂಟನ್ ಹಾಲ್ ಇದೆ ಫಾದರ್ಮುಲಾಸಿದು, ಅಲ್ಲಿ 12 tables we are arranging. We are expecting almost more than 1000 players in this tournament. ಎಷ್ಟು ದಿನದ ಪ್ರೋಗ್ರಾಮ್ ಸರ್? 4 days, 10th ಇಂದ 13th ವರೆಗೆ. ಹೌದು, 10th ಸ್ಟಾರ್ಟ್ ಆಗ್ತದೆ. ನಮ್ಮ ಚೀಫ್ ರೆಫರೀಸ್ ಎಲ್ಲ 9th ಬರ್ತಾರೆ. ಓಪನ್ ಡ್ರಾ 9th ಇರ್ತದೆ. ಹಾಗಾಗಿ ಅವರೆಲ್ಲ 9th ಬರ್ತಾರೆ. ಬಟ್ ಮ್ಯಾಚಸ್ ಸ್ಟಾರ್ಟ್ 10th 9 o'clock ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ? ಹೆಚ್ಚಾಗಿ ರಿಜಿಸ್ಟರ್ ಮಾಡೋದು 6th 7th ಮ್ಯಾಕ್ಸಿಮಮ್ ರಿಜಿಸ್ಟರ್ ಮಾಡ್ತಾರೆ.
ಎಕ್ಸ್ಪೆಕ್ಟೆಡ್ ಆಲ್ಮೋಸ್ಟ್ 1000 ಬರ್ಬೋದು 100%. ಯಾಕಂದರೆ ಆಲ್ರೆಡಿ 2 ಟೂರ್ನಮೆಂಟಲ್ಲಿ 900 ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಲಾಸ್ಟ್ ಇಯರು ಇಲ್ಲಿ ಟೂರ್ನಮೆಂಟ್ ಬಹಳ ಒಳ್ಳೆ ರೀತಿ ಆರ್ಗನೈಸ್ ನಾವು ಮಾಡಿದ್ದೇವೆ. ಹಾಗಾಗಿ ನ್ಯಾಷನಲ್ ಸ್ಟ್ಯಾಂಡರ್ಡ್ ಮಾಡಿದ್ದೇವೆ. ಹಾಗಾಗಿ ಎವ್ರಿಬಡಿ ಸ್ಟಾಕ್ಸ್ ಅಬೌಟ್ ಇಟ್. ಮ್ಯಾಂಗ್ಳೂರ್ ಟೂರ್ನಮೆಂಟ್ ಮಿಸ್ ಮಾಡಬಾರ್ದು ಅಂತ. ಹಾಗಾಗಿ ವಿ ಎಕ್ಸ್ಪೆಕ್ಟ್ ದಟ್. ಅದಕ್ಕೋಸ್ಕರ 12 ಟೇಬಲನ್ನು ಸೆಟ್ ಮಾಡ್ತಾ ಇದ್ದೇವೆ. Yeah, parallelly this is the state ranking big event. Parallelly we will conduct throughout the district ranking, inter school, inter college ಇಲ್ಲಿ district ಒಳಗಲ್ಲಿ ರೆಗ್ಯುಲರ್ ಮಾಡಿಸ್ತಾ ಇರ್ತೇವೆ. ಅದಕ್ಕೂ ಇಯರ್ ಕ್ಯಾಲೆಂಡರ್ ಮಾಡ್ಕೊಂಡಿದ್ದೇವೆ. ಇಂಟರ್ ಕಾಲೇಜ್, ಇಂಟರ್ ಸ್ಕೂಲ್ ಮತ್ತು ಡಿಸ್ಟಿಕ್ ರ್ಯಾಂಕಿಂಗ್ ಟೂರ್ನಮೆಂಟ್. ಯಾಕಂದರೆ ಡಿಸ್ಟಿಕ್ ರ್ಯಾಂಕಿಂಗ್ ಟೂರ್ನಮೆಂಟ್ ಮಕ್ಕಳು ಪ್ರಾಕ್ಟೀಸ್ ಮಾಡೋ ಒಳ್ಳೆ ಆಡ್ತಾರೆ. ಟೂರ್ನಮೆಂಟ್ ಅಂದಾಗ ಫಿಯರ್ ಏನೋ ಒಂದು ಕನ್ಫ್ಯೂಷನ್ ಆಗ್ತದೆ. ಹಾಗೆ ಅದಕ್ಕೋಸ್ಕರ ಟೂರ್ನಮೆಂಟ್ ರೆಗ್ಯುಲರ್ ಆಡ್ತಾ ಇರೋದ್ರಿಂದ ಆಟೋಮೆಟಿಕ್ ಮಕ್ಕಳಿಗೆ ಆ ಟೂರ್ನಮೆಂಟು ಮ್ಯಾಚ್ ಅನ್ನೋದು ಫಿಯರ್ ಹೋಗಲಿ ಅಂತ ಉದ್ದೇಶದಿಂದ ರೆಗ್ಯುಲರ್ ಟೂರ್ನಮೆಂಟ್ ಎವ್ರಿ ಆಲ್ಮೋಸ್ಟ್ 15 days ಒನ್ಸ್ 1 monthಗೆ ಒನ್ಸ್ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ನಮ್ಮ ಡಿಸ್ಟಿಕ್ ಮಕ್ಕಳಿಗೆ ಎಕ್ಸ್ಪೋಜರಿಗೋಸ್ಕರ ಕೋಚಿಂಗ್ ಹೇಗೂ ರೆಗ್ಯುಲರ್ ಆಗ್ತಾ ಇರ್ತದೆ. ಇವನ್ ಸ್ಕೂಲಲ್ಲಿ ಮಾಡ್ತಾ ಇದ್ದಾರೆ, ಪ್ಯಾರಲ್ಲಿ ಬೇರೆ ಬೇರೆ ಸೆಂಟರ್ಸಲ್ಲಿ ಇದೆ. ಆ ಮಕ್ಕಳಿಗೆ ಬೇರೆ ಬೇರೆ ಇವರೊಟ್ಟಿಗೆ ಕಾಂಪೀಟ್ ಮಾಡಲಿಕ್ಕೆ ಬೇರೆ ಬೇರೆ, ಯಾಕಂತ ಹೇಳಿದ್ರೆ ಈ ಗೇಮ್ ಅನ್ನೋದು ಎಸ್ಪೆಷಲಿ ಟೇಬಲ್ ಟೆನ್ನಿಸ್ ಇಸ್ ಎಂಟೈರ್ ಡಿಫ್ರೆಂಟ್. ಕೆಲವು ಗುಡ್ ಪ್ಲೇಯರ್ಸ್ ಕ್ಯಾನ್ ಲೂಸ್ ಟು ದ weak player. In the sense, the way of playing is different, way of spin is different, chop is different. ಹಾಗಾಗಿ really India also is doing very well in the international circuit. ನೀವೆಲ್ಲ ನೋಡಿರ್ಬೋದು. ರೀಸೆಂಟ್ಲಿ ಭೌನಿಕಾ ಫ್ರಮ್ ಬಾಂಬೆ, ಅವಳು ಏಷ್ಯನ್ ಚಾಂಪಿಯನ್ಶಿಪ್ ವಿನ್ನರ್ ಅಂಡರ್-15 ಜೂನಿಯರ್ ಕ್ಯಾಟಗರಿ. ಪ್ಯಾರಲ್ಲಿ ಬ್ಯಾಡ್ಮಿಂಟನ್ ನೋಡಿರ್ಬೋದು. ಆಯುಷ್ ಶೆಟ್ಟಿ ಕಾರ್ಕಳದಿಂದ IS1 US ಓಪನ್. ಹಾಗೆ ಅವರು ನಮ್ಮ ಕೋಚಿಂಗ್ ಅಕಾಡೆಮಿ ಕಾರ್ಪೊರೇಷನ್ ಬರ್ತಿದ್ದ ಕೋಚಿಂಗಿಗೆ. ಹಾಗಾಗಿ ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಸ್ಟ್ರೀಮ್ಲೈನ್ ಮಾಡಬೇಕು. ಒಂದು ಸಿಸ್ಟಮೆಟಿಕ್ ಸಿಸ್ಟಮನ್ನು ಮಾಡಿದರೆ ಆಟೋಮೆಟಿಕ್ ನಮ್ಮ ಪ್ಲೇಯರ್ಸ್ ಒಳ್ಳೆ ಪ್ರೊಡ್ಯೂಸ್ ಆಗ್ತಾರೆ. ವಿ ಕ್ಯಾನ್ ಡೂ ವೆರಿ ವೆಲ್ ಇನ್ ಇಂಟರ್ನ್ಯಾಷನಲ್ ಸರ್ಕ್ಯೂಟ್. ಯಾಕೆಂದ್ರೆ ಆಲ್ರೆಡಿ ಇಂಡಿಯಾ ಇಸ್ ಮೇಕಿಂಗ್ ಎ ಮಾರ್ಕ್ ನಾವು. ಇವನ್ ಯಶಸ್ವಿ ಗೋಲ್ಡ್ ಪಡೆಯುತ್ತಾರೆ ಕರ್ನಾಟಕದವರು. ಈಸ್ ಆಲ್ಸೋ ಡೂಯಿಂಗ್ ವೆಲ್. ದೇ ಆರ್ ಎಕ್ಸ್ಪೆಕ್ಟಿಂಗ್ ಆಗಿ ಇಫ್ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಇಲ್ಲದಿದ್ದರೆ 100% ಶಿ ಇಸ್ ಆಲ್ಸೋ ಕಮಿಂಗ್ ಟು ಗೋ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಟೂರ್ನಮೆಂಟ್. ಈಗ ಟೂರ್ನಮೆಂಟ್ ಅಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಇದೆಯಾ? ಹೌದು, ಅಂಡರ್-11 ಇಂದ ಸ್ಟಾರ್ಟ್ ಆಗ್ತದೆ ಸರ್. ಅಂಡರ್-11, 13, 15, 17, 19 ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಹಾಗೆ ಮೆನ್ಸ್ ಆ್ಯಂಡ್ ವುಮೆನ್ಸ್ ಇದೆ. ಮತ್ತು ನಾನ್ ಮೆಡಲಿಸ್ಟ್ ಅಂತ ಅಂದರೆ ರ್ಯಾಂಕ್ ಪ್ಲೇಯರ್ ಇಲ್ಲದೆ ಇರುವ ಒಂದು ಟೂರ್ನಮೆಂಟ್ ಇದೆ, ನಾನ್ ಮೆಡಲಿಸ್ಟ್ ಸಿಂಗಲ್ಸ್ ಅಂತ. ಯಾರು ರ್ಯಾಂಕ್ ಪ್ಲೇಯರ್ ಅಲ್ಲ ಅವ್ರು ಆಡಲಿಕ್ಕಿಲ್ಲ ಅದರಲ್ಲಿ, ಬೇರೆಯವರು ಆಡ್ತಾರೆ. ಅದೊಂದು ಪರ್ಟಿಕ್ಯುಲರ್, ಅದರ ಬಾಯ್ಸ್ ಗರ್ಲ್ಸ್ ಅಂತ ಸಪ್ರೇಟ್ ಇಲ್ಲ. ಎವ್ರಿಬಡಿ ಕ್ಯಾನ್ ಪ್ಲೇ, ಬಾಯ್ ಗರ್ಲ್ ಜೂನಿಯರ್ ಸೀನಿಯರ್ ಎಲ್ಲ ಒಟ್ಟಿಗೆ ಆಡ್ತಾರೆ. ಅದು ನಾನ್ ಮೆಡಲಿಸ್ಟ್ ಸಿಂಗಲ್ಸ್ ಅಂತ. ಇದೆಲ್ಲ ಏಜ್ ಕ್ಯಾಟಗರಿ. ಇದೆಲ್ಲ ಸ್ಟೇಟ್ ಟೀಮ್ಗೆ ಸಿಲೆಕ್ಷನ್ಸ್. ಯಾಕಂದರೆ ಆಲ್ಮೋಸ್ಟ್ ಇಯರಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕರ್ನಾಟಕ, ಬ್ಯಾಂಗ್ಳೂರು ಇರ್ಬೋದು, ಮೈಸೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಮ್ಯಾಂಗ್ಳೂರು, ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಸ್ಟೇಟ್ ರ್ಯಾಂಕಿಂಗ್ ಆಗ್ತದೆ. ಅದೆಲ್ಲ ಪಾರ್ಟಿಸಿಪೇಟ್ ಮಾಡಿದರೆ ಎವ್ರಿ ಸ್ಟೇಟಂಗೆ ಅವ್ರು ಪಾಯಿಂಟ್ಸ್ ಕೊಡ್ತಾರೆ. ವಿನ್ನರ್ಸಿಗೆ 32 ಪಾಯಿಂಟ್ಸ್ ಕೊಡ್ತಾರೆ. 16, 8, 4 ಇದು ಬರ್ತದೆ. ನಿಮ್ಮ ಅಸೋಸಿಯೇಷನ್ ಯಾರಾದರೂ ಸ್ಟೇಟ್ ಲೆವೆಲ್ಗೆ ಹೋಗಿದ್ದಾರೆ? ಹೋಗ್ತಾ ಇದ್ದಾರೆ ಮಕ್ಕಳು. ಲಾಸ್ಟ್ ಇಯರ್ ಇದರಿಂದ ಲಾಸ್ಟ್ ಇಯರ್ ಸ್ಟೇಟ್ ಟೀಮಲ್ಲೇ ಒಬ್ರು ಹುಡುಗಿ ಇದ್ದರು, ಅಂಡರ್-11 ಈಗ ಅಂಡರ್-13 ಆಡ್ತಾ ಇದ್ದಾರೆ. ಅದು ಮೊದಲು ನಮ್ಮ ಇಲ್ಲಿ 2015, 16, 17 ಸ್ಟೇಟ್ 1, 2 ನಮ್ಮವರೇ ಇದ್ದರು. ಇಶಾನಿ ಮತ್ತು ಸಾತ್ವಿಕ್ ಅಂತ. ಆಲ್ಮೋಸ್ಟ್ ಎಲ್ಲ ಟೂರ್ನಮೆಂಟು ಅಂಡರ್-11 ಸ್ಟೇಟ್ ಅದು ಆಡಿ ಮತ್ತು ನ್ಯಾಷನಲ್ ಸಮೇತ ಬ್ರೋಂಜ್ ಮತ್ತು ಸಿಲ್ವರ್ ಮೆಡಲ್ ಮಾಡಿದ್ವಿ ನ್ಯಾಷನಲ್ ಚಾಂಪಿಯನ್ಶಿಪ್. ಹಾಗಾಗಿ ಮಕ್ಕಳಿದೆ. ಯಾಕಂದರೆ ನಮ್ಮಲ್ಲಿ ಕಲ್ಚರ್ ಏನಿದೆ ಅಂತ ಹೇಳಿದ್ರೆ ಮಕ್ಕಳು ಜಸ್ಟ್ ದೇ ಪ್ಲೇಯಿಂಗ್ ಫಾರ್ ಎಂಜಾಯ್ಮೆಂಟ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಆಗ್ತಾ ಇದೆ ಆ್ಯಸ್ ಪರ್ ನಮ್ಮ ಮ್ಯಾಂಗ್ಳೂರು ಪೀಸೋರಲ್ಲಿ. ಯಾಕಂದರೆ ಎಜುಕೇಷನ್ ಇಸ್ ದ ಫಸ್ಟ್ ಪ್ರಯಾರಿಟಿ ಇಲ್ಲಿ. ಹಾಗಾಗಿ ಟಿಲ್ 9th ಮಕ್ಕಳು ಆಡ್ತಾರೆ, ದೆನ್ ದೇ ಸ್ಟಾಪ್ ಪ್ಲೇಯಿಂಗ್. ಈಗ ಎಲ್ಲ ಲೀಗ್ ಸ್ಟಾರ್ಟ್ ಆಗಿದ್ದರಿಂದ ಸ್ಪೋರ್ಟ್ಸ್ ಇಸ್ ಎ ಕ್ಯಾರಿಯರ್. ನಾವು ಅಲ್ಟಿಮೇಟ್ಲಿ ಎಂಡ್ ಆಫ್ ದ ಡೇ ಪೇರೆಂಟ್ಸಿಗೆ ಏನು ಬೇಕು, ನಮ್ಮ ಮಗಳು ಲೈಫಲ್ಲಿ ಸೆಟಲ್ ಆಗಬೇಕಂತ. ವಾಟ್ ಈಸ್ ಗೆಟಿಂಗ್ ಸೆಟಲ್ಡ್? ಒಳ್ಳೆ ಕಲಿಬೇಕು, ಒಳ್ಳೆ ಜಾಬ್ ಸಿಗಬೇಕು, ಹಿ ಆರ್ ಶಿ ಶುಡ್ ಗೆಟ್ ಅರ್ನ್ ಮಾಡಬೇಕಂತೆ. ದೆರ್ ಇಸ್ ಅ ಬಿಗ್ ಡಿಫ್ರೆನ್ಸ್ ವಾಟ್ ಯು ವಾಂಟ್ ಟು ಡೂ ಅಂಡ್ ವಾಟ್ ಯು ಫೋರ್ಸ್ ಟು ಡೂ ಅಂಡ್. ನಮ್ಗೆ ಏನು ಬೇಕಂತ ಮಾಡಿ ಅರ್ನ್ ಮಾಡೋದು ಬೇರೆ, ನಮ್ಗೆ ಆಪ್ಷನ್ ಇಲ್ಲದೆ ಸೇರಿ ಅರ್ನ್ ಮಾಡೋದು ಬೇರೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಏನು ಬೇಕಂತ ಮಾಡಿ ಅರ್ನ್ ಮಾಡುವಾಗ 100% ಎಫರ್ಟ್ ಇರ್ತದೆ, 100% ಇನ್ವಾಲ್ವ್ಮೆಂಟ್ ಇರ್ತದೆ, ರಿಸಲ್ಟ್ ವಿಲ್ ಬೆಟರ್. ಹಾಗಾಗಿ ಈಗ ಸ್ಪೋರ್ಟ್ಸ್ ಅಂತ ಮೊದಲು ಸ್ಪೋರ್ಟ್ಸ್ ಇಸ್ ಜಸ್ಟ್ ಎಂಟರ್ಟೈನ್ಮೆಂಟ್. ನಾವು ಇಸ್ ನಾಟ್ ಲೈಕ್ ದಟ್. ಫಸ್ಟ್ ಪ್ರೊಫೆಷನ್ ಆಗಿ ನೀವೆಲ್ಲ ಗೊತ್ತಿರ್ಬೋದು. ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಲೀಗ್ ಸ್ಟಾರ್ಟ್ ಆಗಿದೆ. ಕ್ರಿಕೆಟ್ ಇಂದ ಹಿಡಿದು ಬ್ಯಾಡ್ಮಿಂಟನ್ ಇಂದ ಟೇಬಲ್ ಟೆನ್ನಿಸ್ ಇಂದ ವಾಲಿಬಾಲ್, ಕಬಡ್ಡಿ, ಆಲ್ ಲೀಗ್ ಸ್ಟಾರ್ಟೆಡ್. ಎವ್ರಿಬಡಿ ಇಸ್ ಅರ್ನಿಂಗ್ ಗುಡ್ ಮನಿ. ಹಾಗಾಗಿ ಮನಿ ಫ್ಲೋ ಇದೆ, ಆಪ್ಷನ್ಸ್ ಇದೆ. ಹಾಗೆ ಬೇರೆ ಬೇರೆ ಥಿಂಗ್ಸ್ ಆರ್ ವರ್ಕಿಂಗ್ ಔಟ್. ಹಾಗಾಗಿ players can think of, your parents also can think of putting their kids to the sports field. That is one. Second thing is sportsmen are normally they learn lot of life skills.
ಎಂತಂತೇಳಿದ್ರೆ ಅಲ್ಟಿಮೇಟ್ಲಿ ಲೈಫ್ ಇಸ್ ಆಲ್ ಅಬೌಟ್ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್. ಇದು ಲೈಫ್ ಇರುತ್ತೆ. ಹಾಗೆ ಈ ಸ್ಪೋರ್ಟ್ಸಲ್ಲಿ ಮಕ್ಕಳು ಸಣ್ಣ ಏಜಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಹಾಗೆ they'll become stronger and they'll face it, and success ratio will be better than others, I can say. As a sportsman ಹೇಳ್ತಾ ಇರೋದು. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ರ್ಯಾಂಕ್ ಇರೋ ಮಕ್ಕಳು ರ್ಯಾಂಕ್ ಬಂದಿರ್ತಾರೆ, ಏನೋ ಸ್ಮಾಲ್ ಫೇಲಿಯರ್ಸ್ ಹಾಕೋರಿಗೆ ಏನೋ ದೊಡ್ಡ ಬ್ಲೆಂಡರ್ ಮಾಡಲಿಕ್ಕೆ. ಸ್ಪೋರ್ಟ್ಸ್ಮನ್ ಹಾಕಲ್ಲ, 10 ಸತಿ ಬಿದ್ದರೆ 11 ಸತಿ ಎದ್ದುಕೊಂಡು ಬರ್ತಾರೆ. ಇಟ್ಸ್ ಸಮಥಿಂಗ್ ಲೈಕ್ ದಟ್. ದಟ್ಸ್ ಎ ಬ್ಯೂಟಿ ಆಫ್ ಸ್ಪೋರ್ಟ್ಸ್ ಅಂತ. ರ್ಯಾಂಕ್ ಬರೋರಿಗೆ ರೋಡ್ ಕ್ರಾಸ್ ಆಗಲಿಕ್ಕೆ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ನಮ್ಮ ಮಕ್ಕಳು ಎಲ್ಲಿ ಬೇಕಾದ್ರೆ ಬಸ್ ಹತ್ರ ಯಾವ ಬೇಕಾದ್ರೂ ಬರ್ತಾರೆ ಸ್ಪೋರ್ಟ್ಸ್ ಅಲ್ಲಿ. ದಟ್ಸ್ ಒನ್ ಬಿಗ್ ಅಡ್ವಾಂಟೇಜ್. ಹೌದು. ಈಗ ಬಾಸ್ಕೆಟ್ಬಾಲ್ ಅಂತ ಇದಾಗಿದೆ, ಇನ್ನೂ ಕ್ಲಾರಿಟಿ ಆಗಲಿಲ್ಲ. ಬಾಸ್ಕೆಟ್ಬಾಲ್ ಯಾಕಂದ್ರೆ ಈಗ ಒಂದು ಹೊಸ ಸ್ಟೇಡಿಯಂ ಆಗಲಿಲ್ಲ, ಬ್ಯಾಡ್ಮಿಂಟನ್ ಅಲ್ಲಿಗೆ ಶಿಫ್ಟ್ ಆಗ್ತದೆ. ಇಲ್ಲಿ ಬಾಸ್ಕೆಟ್ಬಾಲಿಗೆ ಅಂತ ಇದು ಮಾಡಿದ್ದಾರೆ, ಆಸ್ ಆಫ್ ನಾವು ಮಾಡಿದ್ದಾರೆ. ಬಟ್ ಹೌದು, ಬ್ಯಾಡ್ಮಿಂಟನ್ಗೆ ಮತ್ತೆ ಬಾಸ್ಕೆಟ್ಬಾಲಿಗೆ ಟೈಮಿಂಗ್ಸ್ ಕೊಟ್ಟಿದ್ರು. ಮ್ಯಾಕ್ಸಿಮಮ್ ಟೈಮಲ್ಲಿ ಬ್ಯಾಡ್ಮಿಂಟನ್ ಆಡ್ತಿದ್ರು, ಬೇರೆ ಸಮ್ ಈವ್ನಿಂಗ್ ಒಂದು ಸಮ್ ಟೈಮಲ್ಲಿ ಮಾತ್ರ ಬಾಸ್ಕೆಟ್ಬಾಲ್ ಆಡ್ತಾ ಇದ್ರು. ಪ್ರಪೋಸಲ್ ಎಲ್ಲ ಇದೆ ಇನ್ನು. ಅದು ವಾಲಿಬಾಲಿಗೆ ಅದು ರಿಯಲ್ ಆಸ್ ಆಫ್ ನಾವು ಅದು ವಾಲಿಬಾಲಿಗೆ ಕರೆಕ್ಟ್ ಪ್ರಿಪೇರ್ ಮಾಡಲಿಲ್ಲ. ಖಾಲಿ ಬಾಸ್ಕೆಟ್ಬಾಲ್ ಮತ್ತು ಬ್ಯಾಡ್ಮಿಂಟನ್ ಮಾತ್ರ ಇದೆ. ಹಾಗೆ ಮೇನ್ ಅಂತ ಹೇಳಿದ್ರೆ ಒಂದು ಸಿಸ್ಟಮ್, ಒಂದು ಸ್ಟ್ರಕ್ಚರ್ಡ್ ಸಿಸ್ಟಮ್ ಇದ್ರೆ 100% ನಮ್ಮ ಮಕ್ಕಳು ಪರ್ಫಾರ್ಮ್ ಮಾಡ್ತಾರೆ. ಟ್ಯಾಲೆಂಟಿಗೆ ಏನೂ ಪ್ರಾಬ್ಲಮ್ ಇಲ್ಲ ನಮ್ಮ ಮಕ್ಕಳು, ಡೌಟೇ ಇಲ್ಲ ಅದ್ರ ಬಗ್ಗೆ. ಯಾವ ಅದು ಮೋಸ್ಟ್ಲಿ ಬ್ಯಾಡ್ಮಿಂಟನ್ ತುಂಬ ಜನ ಆಡ್ತಿದ್ದಾರೆ. ಅದು ವಾಲಿಬಾಲ್ ಒನ್ಸ್ ಇನ್ ಎ ವೈಲ್ ಬರ್ತಾರೆ ಅಂತ ಇರ್ಬೋದು. ಐ ಡೋಂಟ್ ನೋ, ಐ ಆಮ್ ನಾಟ್ ವೆರಿ ಶೂರ್ ಅಬೌಟ್ ದಟ್ ಅಂತ ಅಂತೇಳಿ. ರೆಗ್ಯುಲರ್ ಯಾರು ಆಡ್ತಾರೆ ಅವ್ರನ್ನ ಬಿಟ್ಟು ಇದು ಮಾಡಿ ಒನ್ಸ್ ಇನ್ ಎ ವೈಲ್ ಅಲ್ಲ ಅಂತೇಳಿ ಏನೋ ಮಾಡಿರ್ಬೋದು, ಅವ್ರಿಗೆ ಇಶ್ಯೂಸ್ ಆಗಿರ್ಬೋದು. ಟೈಮ್ ಟೇಬಲ್ ಅಂತ ಇಲ್ಲ ಈಗ ಸದ್ಯಕ್ಕೆ. ಅಲ್ಲಿ ವಾಲಿಬಾಲ್ ಇದೆಯಾ? ಬಟ್ ಐ ನೆವರ್ ಸೋ. ಹೌದು, ಯಾರನ್ನು ವಾಲಿಬಾಲ್ ಆಡಿದವ್ರನ್ನ ಇಷ್ಟೊಂದು ನೋಡಿ. ಯಾಕಂದ್ರೆ ವಾಲಿಬಾಲ್ ಫೋನ್ ಹಾಕ್ಲಿಕ್ಕೆ ಆಪ್ಷನ್ಸ್ ಇಲ್ಲ ಅಲ್ಲಿ. ಅದೊಂದು ದಟ್ ಇಸ್ ನಾಟ್ ಇನ್ ಅವರ್ ಜುಡಿಷಿಯಲ್. ನಮ್ಮ ಆಫೀಷಿಯಲ್ಸ್ ದೇ ಹ್ಯಾವ್ ಟು ರೆಕಾರ್ಡ್ ದ ಡಿಸಿಷನ್. ಯಾಕೆ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಆಫೀಸರ್ ಇದ್ದಾರಲ್ಲ, ಹಾಗೆ ನಮಗೆ ಅದು ಅದರಲ್ಲಿ ಕಂಟ್ರೋಲ್ ಇರೋದಿಲ್ಲ. ಹಾಗೆ ದಟ್ಸ್ ಗೌರ್ಮೆಂಟ್ ಥಿಂಗ್ ಅಲ್ವಾ. ಅದೇ ಆಲ್ಮೋಸ್ಟ್ ನೀವು ಹೇಳಿದಾಗ ಎಲ್ಲ ಸ್ಪೋರ್ಟ್ಸು ಇಲ್ಲಿ ನಮಗೆ ಮಕ್ಕಳಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಪೇರೆಂಟ್ಸ್ ಆರ್ ಕನ್ಫ್ಯೂಸ್ಡ್. ನಮ್ಮ ಮಕ್ಕಳನ್ನ ಹಾಕಿದರೆ ಹೇಗೆ ಸಕ್ಸಸ್ ಆಗ್ತದೋ ಇಲ್ವೋ, ದಿಸ್ ಇಸ್ ಆಲ್ವೇಸ್ ದೇರ್. ದಟ್ ಈಸ್ ಒನ್ ಥಿಂಗ್ ಇದೆ. ನಾನು ಹೇಳೋದು ಏನಂತ ಹೇಳಿದರೆ, there are ಲಾಟ್ ಆಫ್ ಕಂಪನೀಸ್ ಇದೆ, ಲಾಟ್ ಆಫ್ CSR ಫಂಡ್ ಇದೆ. ಯಾಕೆ ಹೇಳ್ತಿದ್ದೆ, ನಾರ್ಮಲ್ ನಮ್ಮ ಎವರೇಜ್ ನಮ್ಮ ಪೇರೆಂಟ್ಸ್ ಇನ್ಕಮ್ 4 lakhs 5 lakhs 6 lakhs ಪರ್ ಇಯರ್ ಇರ್ತದೆ ಹೆಚ್ಚಿನವರು. ಆಗ ಏನಾಗ್ತದೆ, ಯಾವ ಪೇರೆಂಟ್ಸು ಅಷ್ಟು ಸೀರಿಯಸ್ ತಗೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಕೋಚಿಂಗ್ ಸ್ಪೆಂಡ್ ಮಾಡಬೇಕು, ಮಗು ಒಳ್ಳೆ ಮಾಡ್ತಾರೆ ಸ್ಟೇಟ್ ರ್ಯಾಂಕಿಗೆ ಕರ್ಕೊಂಡು ಹೋಗಬೇಕು, ಸ್ಟೇಟ್ ರ್ಯಾಂಕ್ ಒಳ್ಳೆ ಆಗ್ತಾ ಇದ್ರೆ ನ್ಯಾಷನಲ್ ರ್ಯಾಂಕಿಗೆ ಕರ್ಕೊಂಡು ಹೋಗಿ ಸೌತ್ ಝೋನ್ ಹೋಗಬೇಕು. ಅದು ಹೋಗುವಾಗ ಅವರಿಗೆ ಎಕ್ಸ್ಪೆನ್ಸ್ ಇಟ್ಸೆಲ್ಫ್ 6, 7, 8 lakh ಬರ್ತದೆ. ಹಾಗಾಗಿ ಆ ಇನ್ಕಮ್ ಇರೋ ದೇ ಕಾಂಟ್ ಥಿಂಕ್ ಆಫ್ ಅಫೋರ್ಡಿಂಗ್. ಅದಕ್ಕೆ ಯಾವುದೇ ಅಸೋಸಿಯೇಷನ್ಸ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಬಿಗ್ ಬಿಗ್ ಕಂಪನೀಸ್ ಇರ್ಬೋದು, ಅವರೆಲ್ಲ ಒಂದು ಸ್ವಲ್ಪ ಬ್ಯಾಕಪ್ ಮಾಡಿ ಒಂದು ಸಿಸ್ಟಮೆಟಿಕ್ ಇದಕ್ಕೆ ಸಪೋರ್ಟ್ ಮಾಡಿದರೆ 100% ವಿ ಕ್ಯಾನ್ ಪ್ರೊಡ್ಯೂಸ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ಡೌಟೇ ಇಲ್ಲ ಅದ್ರ ಬಗ್ಗೆ. ಒನ್ ಲಾಸ್ಟ್ ಥಿಂಗ್ ಹೇಳ್ಬೇಕಂದ್ರೆ, ಈ ಇವೆಂಟಿಗೆ ನಿಮ್ಮ ಕವರೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತಂದರೆ, ಸ್ಟೇಟ್ ರ್ಯಾಂಕಿಂಗ್ ನಾವೀಗ 2 ಬೆಂಗಳೂರಿಗೆ ಆಯಿತು. ಈ ಮಕ್ಕಳು ಇಲ್ಲಿಂದ ಬೆಂಗಳೂರಿಗೂ ಹೋಗೋದಕ್ಕೆ ಒಂದು ಎಕ್ಸ್ಪೆನ್ಸ್ ಆಯಿತು. ಅವ್ರ ಎಂಟ್ರಿ ಫೀ, ಅವ್ರ ಸ್ಟೇ, ಫುಡ್ ಎಲ್ಲನೂ ಅಲ್ಲಿರುತ್ತೆ. ಸೊ ಒಂದು ಅಟ್ಲೀಸ್ಟ್ ಆನ್ ಮಿನಿಮಮ್ ಒಂದು 7,000 to 10,000 ರೂಪಾಯಿ ಎಕ್ಸ್ಪೆನ್ಸ್ ಇರುತ್ತೆ. ನಮ್ಮ ಮಂಗಳೂರಿನ ಮಕ್ಕಳಿಗೆ, ಈ ರೀಜನ್ ಮಕ್ಕಳಿಗೆ ಸ್ಟೇಟ್ ರ್ಯಾಂಕಿಂಗ್ ಅಂದರೆ ಏನು ಅಂತ ಗೊತ್ತಾಗೋದ್ರೆ ಅಷ್ಟು ಖರ್ಚು ಬೀಳುತ್ತೆ. ಬಟ್ ಈ ಟೂರ್ನಮೆಂಟ್ಗೆ ನೀವು ಕರೆಕ್ಟಾಗಿ ರೀಚ್ ಔಟ್ ಆದರೆ ಅಂತಂದರೆ, ಮಕ್ಳಿಗೆ ಗೊತ್ತಾಯಿತು ಅಂತಂದರೆ, ಪೇರೆಂಟ್ಸಿಗೆ ಗೊತ್ತಾಯಿತು ಅಂತಂದರೆ, ಆ ಒಂದು ಎಕ್ಸ್ಪೆನ್ಸ್ ಕಮ್ಮಿ ಆಗುತ್ತೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಎರಡನೇದು, ಎಲ್ಲ ಸ್ಟೇಟ್ ರ್ಯಾಂಕ್ ಹಿಸ್ಟೋರಿಗೆ ಆಗಿದ್ರಲ್ಲಿ ಯಾವತ್ತೂ ಸಹ 5 ತಪ್ಪಿದ್ರೆ 6, ಮ್ಯಾಕ್ಸಿಮಮ್ ಅಂದ್ರೆ 7 ಟೇಬಲ್ ಇರ್ತಾರೆ. ನಾವು ಈ ಸಲ 12 ಟೇಬಲ್ ಇರ್ತದೆ. ದಿಸ್ ಇಸ್ ಫಸ್ಟ್ ಟೈಮ್ ಇನ್ ಕರ್ನಾಟಕ ಹಿಸ್ಟ್ರಿ ಆಸ್ ಫಾರ್ ಆಸ್ ಐ ಆಮ್ ಕನ್ಸರ್ನ್. ಹಿಸ್ಟೋರಿಗೆ ಯಾರೂ ಮಾಡಿದ್ದಿಲ್ಲ. ಇನ್ನೊಂದೇನಾಗುತ್ತೆ, ಎಲ್ಲ ರೂಮ್ಸ್ ಸಹ ಸಣ್ಣ ಹಾಲ್ಸಲ್ಲಿ ಇಟ್ಟಿರ್ತಾರೆ. ಈ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಆಡಬೇಕಾದ್ರೆ ದೊಡ್ಡ ದೊಡ್ಡ ಹಾಲ್ಸ್ ಇದ್ದ ಕಾರಣ ಬಾಲ್ ಡೈನಾಮಿಕ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ. ನಾವಿಲ್ಲಿ ಕಂಪ್ಲೀಟ್ಲಿ ಫುಲ್ ಸಿಂಥೆಟಿಕ್ ಮ್ಯಾಟಿಂಗ್ ಫೆಸಿಲಿಟಿಯಲ್ಲಿ 10 ಬ್ಯಾಡ್ಮಿಂಟನ್ ಕೋರ್ಟ್ ಫೆಸಿಲಿಟಿಯಲ್ಲಿ ನಾವು 12 ಟೇಬಲ್ ಹಾಕ್ಬಿಟ್ಟು ಮಾಡ್ತಿದ್ದೇವೆ. ಆಲ್ಮೋಸ್ಟ್ ಇದೆ ಪ್ರಾಪರ್ ನ್ಯಾಷನಲ್ ಸೆಟಪ್. ಸೊ ಒಂದು ಸ್ವಲ್ಪ ನಿಮ್ಮಿಂದ ಕವರೇಜ್ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಎಷ್ಟಾಗುತ್ತೆ ರೈಟ್? Is there any queries, any questions?
ಇಲ್ಲಿ ಏನೇಳಿದ ಎಲ್ಲ ಪತ್ರಕರ್ತ ಮಿತ್ರರಿಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಟೇಬಲ್ ಟೆನ್ನಿಸ್ ಅಸೋಸಿಯೇಷನಿಂದ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮಿಂದ ಮುಂದೆ ತುಂಬ ಸಹಕಾರವನ್ನು ಬೇಡ್ತೀನಿ.